ಈ ದಿವಸ ಬಹಳ ವಿಶೇಷವಾದಂಥ ದಿವಸ, ವಿಶ್ವ ಪರಿಸರ ದಿನ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನ ಅಂಥೇಳಿ ಆಚರಣೆ ಮಾಡಿ ಜನರಲ್ಲಿ ಪರಿಸರ ಪ್ರಜ್ಞೆಯ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಜಿಲ್ಲಾ ಗೃಹ ರಕ್ಷಕ ದಳ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ ಸುಮಾರು 1,000 ಗಿಡಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ಘಟಕಗಳಿಗೂ 14 ಘಟಕಗಳಿಗೂ ಭೇಟಿ ನೀಡಿ ಎಲ್ಲ ಘಟಕಗಳ ಗೃಹ ರಕ್ಷಕರು ಶ್ರೀ ಮಾಧವ್ ಉಲ್ಲಾಳ್, ಖ್ಯಾತ ಪರಿಸರ ಪ್ರೇಮಿ ಹಾಗೂ ಅರಣ್ಯ ಮಿತ್ರ ಪ್ರಶಸ್ತಿ ವಿಜೇತರಾದಂತಹ ನಮ್ಮೆಲ್ಲರೂ ಮಾರ್ಗದರ್ಶಕರಾದಂತಹ ಮಾಧವ್ ಉಲ್ಲಾಳ್ ಅವರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 1,000 ಹೋಮ್ ಗಾರ್ಡ್ಸು ಒಬ್ಬ ಹೋಮ್ ಗಾರ್ಡ್ಗಳಿಗೆ 1 ಗಿಡ ಅಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಈ ರೀತಿ ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಭಾಳ ಹೆಮ್ಮೆಯ ವಿಚಾರ. 1,000 ಗಿಡಗಳನ್ನು ನಾವು ನಟ್ಟು ಅದನ್ನು ಬದುಕಿಸಿದ್ದೇವೆ ಅಂತ ಹೇಳೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಈ ಬಾರಿಯೂ ಸಹ ನಮ್ಮ ಜಿಲ್ಲಾ ಗೃಹ ರಕ್ಷಕ ದಳದ ವತಿಯಿಂದ ನಾವು ಸಾಂಕೇತಿಕವಾಗಿ ಇವತ್ತು ವಿಶ್ವ ಪರಿಸರದ ದಿನದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಉಪಸಮಾದೇಶರಾದಂಥ ರಮೇಶ್ ಇದ್ದಾರೆ ಹಾಗೂ ನಮ್ಮ ಗೃಹ ರಕ್ಷಕಿಯರು ಇದ್ದಾರೆ, ಮಾಧವ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸಾಂಕೇತಿಕವಾಗಿ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇನ್ನು ಈ ನಮ್ಮ ಎಲ್ಲ 14 ಘಟಕಗಳಿಗೆ ಭೇಟಿ ನೀಡಿ ಎಲ್ಲ ಘಟಕಗಳ ಗೃಹ ರಕ್ಷಕರು ಈ ಬಾರಿಯೂ ಸಹ ಒಬ್ಬ ಹೋಮ್ ಗಾರ್ಡ್ಗಳಿಗೆ ಒಬ್ಬ ಗಿಡದಂತೆ 1,000 ಗಿಡ ನೆಡುವ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಾದ್ಯಂತ ಈ ಮಳೆಗಾಲದಲ್ಲಿ, ಈ ಬಾರಿ ಮಳೆ ಬಹಳಷ್ಟು ಲೇಟ್ ಆಗಿದೆ. ಈಗ ಜೂನ್ 5ನೇ ತಾರೀಕು ಆದರೂ ಸಹ ನಮಗಿನ್ನೂ ಮಳೆ ಬಂದಿಲ್ಲ. ವಾತಾವರಣದ ಉಷ್ಣತೆ, ಭೂಮಿಯ ಉಷ್ಣತೆ ಹೆಚ್ಚುತ್ತಾ ಇದೆ. ಗಾಂಧೀಜಿಯವರೊಂದು ಮಾತು ಹೇಳಿದರು 1940ರಲ್ಲಿ, ಈ ಭೂಮಿ ನಮ್ಮ ಆಸೆಗಳನ್ನು ಪೂರೈಸಬಲ್ಲದು, ಆದರೆ ದುರಾಸೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಈ ಭೂಮಿ ಅನ್ನೋದು ನಾವು ಹೇಗೆ ಬಿಹೇವ್ ಮಾಡ್ತೇವೆ ಅಂದರೆ, ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂಥೇಳಿ ನಾವು ಬಿಹೇವ್ ಮಾಡ್ತಾ ಇದ್ದೇವೆ. ಅದು ಹಾಗೆ ಆಗಬಾರ್ದು. ನಾವು ನಮ್ಮ ಮಕ್ಕಳ ಮೊಮ್ಮಕ್ಕಳಿಂದ ಎರವಲಾಗಿ ಪಡೆದದ್ದು ಅಂಥೇಳಿ ನಾವು ಆಲೋಚನೆ ಮಾಡಿಕೊಂಡು ಈ ಭೂಮಿಯನ್ನು ಉಳಿಸುವ, ಮರವನ್ನು ಉಳಿಸುವ, ಮರಗಿಡಗಳನ್ನು ನೆಡುವ, ನೀರನ್ನು ಉಳಿಸುವಂಥ ಕಾರ್ಯಕ್ರಮ ನಾವು ಮಾಡ್ಕೋಬೇಕು. ಇಲ್ಲಾಂದರೆ ಭೂಮಿ ಬರಡಾಗಿ ನಾವು ಕುಡಿಯುವ ನೀರಿಗೂ ತತ್ವಾರ ಬರುವಂಥ ಒಂದು ವ್ಯವಸ್ಥೆ ಹುಟ್ಟಿಕೊಳ್ಳುವ ಸಾಧ್ಯತೆ ಇದೆ. ಕಾಡುಗಳನ್ನು ಕಡಿದು ನಾವು ಕಾಂಕ್ರೀಟ್ ಕಾಡುಗಳನ್ನು ಮಾಡ್ತಾ ಇದ್ದೇವೆ. ಉಸಿರಾಡುವ ಗಾಳಿ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಬರಡಾದಂತಹ ಭೂಮಿಯಿಂದ ನಮಗೆ ಬೆಳೆ ಬೆಳೀಲಿಕ್ಕಾಗಲ್ಲ. ಇದು ಬಹಳ ಒಂದು ವಿಚಿತ್ರವಾದಂತಹ ಸಂಕಟಕರವಾದ ಸನ್ನಿವೇಶಕ್ಕೆ ಹಾದಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರಣದಿಂದ ನಾವೆಲ್ಲರೂ ಸೇರಿ ಇವತ್ತು ಸಾಂಕೇತಿಕವಾಗಿ ಏನು ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ, ಎಲ್ಲರೂ ಪ್ರತಿಯೊಬ್ಬರು ಮನೆಗೊಂದು ಮರ ಅಥವಾ ಪ್ರತಿ ತಲೆಗೊಂದು ಮರ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲರೂ ಸಹ ಒಂದೊಂದು ಗಿಡ ನೆಡೋಣ. ಆ ಮೂಲಕ ಪರಿಸರ ದಿನದ ಆರಂಭವಾದಂಥ ಈ ಒಂದು ಕ್ರಾಂತಿಕಾರಿಯಾದಂಥ ಒಂದು ಆಂದೋಲನ ಮುಂದುವರಿದು ಒಂದು ಸುಂದರವಾದಂಥ ಹಸಿರು ಪರಿಸರವನ್ನು ನಾವೆಲ್ಲ ನಿರ್ಮಿಸೋಣ. ಅದಕ್ಕಾಗಿ ಮಾಧವ್ ಉಲ್ಲಾಳ್ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯ. ಈ ದಿನ ಜಿಲ್ಲಾ ಹೋಮ್ ಗಾರ್ಡ್ ಕಮಾಂಡೆಂಟ್ರವರ ನೇತೃತ್ವದಲ್ಲಿ ಇಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನದ ಸಂದೇಶವನ್ನು ಜಿಲ್ಲಾ ಘಟಕಗಳಿಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ದಿನ ಒಂದು ಗಿಡವನ್ನಾದರೂ ನೆಟ್ಟು ಭೂಮಿಯನ್ನು ತಂಪುಗೊಳಿಸುವಂಥದ್ದು, ಹಸಿರುಗೊಳಿಸುವಂಥದ್ದು, ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥ ಗಿಡಗಳನ್ನು ನೆಟ್ಟು ಸಾಕಿದರೆ ಅದು ಪ್ರಕೃತಿಯನ್ನು ಉಳಿಸುವ ಮತ್ತು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಕಾರಣರಾಗ್ತೇವೆ. ಈ ದಿನ ಹೋಮ್ ಗಾರ್ಡ್ ವಠಾರದಲ್ಲಿ ಗಿಡ ನೆಡುವ ಮೂಲಕ ಎಲ್ಲ ಜಿಲ್ಲೆಯ 14 ಘಟಕಗಳು ಏನಿದೆ ಅದಕ್ಕೆ ಕಳೆದ 5 ವರ್ಷಗಳಿಂದ ಹೋಮ್ ಗಾರ್ಡ್ ಇವರ ಕಮಾಂಡೆಂಟ್ ಅವರ ನೇತೃತ್ವದಲ್ಲಿ ಪ್ರಕೃತಿಯ ಒಂದು ಮನಸ್ಥಿತಿಯನ್ನು ಎಲ್ಲ ಹೋಮ್ ಗಾರ್ಡ್ಗಳಿಗೆ ತುಂಬಿದ್ದಾರೆ ಮತ್ತು ನಾಡಿನ ಜನತೆಗೆ ಈ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ನಿರಂತರವಾಗಿ ನಡೀಲಿ ಮತ್ತು ಎಲ್ಲ ಹೋಮ್ ಗಾರ್ಡ್ಗಳು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿ ಪ್ರಕೃತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುವ ಮತ್ತು ಪ್ರಕೃತಿಯನ್ನು ಹಸಿರು ಮಾಡುವಂಥ ಕಾರ್ಯದಲ್ಲಿ ಮಗ್ನರಾಗಿ ತನ್ನ ಕರ್ತವ್ಯದ ಜೊತೆಗೆ ಸಮಾಜದಲ್ಲಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ವಿಶ್ವ ಪರಿಸರ ದಿನಾಚರಣೆಗೆ ಇವತ್ತು ನಮ್ಮ ಜಿಲ್ಲಾ ಸಮಾಜದಷ್ಟು ವಿಶ್ವ ಪರಿಸರ ದಿನಾಚರಣೆ ಸಂಬಂಧವಾಗಿ ಪ್ರತಿ ವರ್ಷದಂತೆ ಕೂಡ ಇವತ್ತು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದ್ದಾರೆ. 1,000 ಹೋಮ್ ಗಾರ್ಡ್ಸ್ಗಳು ಪ್ರತಿ ಮನೆಗೆ ಒಂದು ಗಿಡ ನೆಡುವ ಒಂದು ಕಾರ್ಯಕ್ರಮನ ಜಿಲ್ಲಾ ಸಮಾಜದಷ್ಟು ಸತತವಾಗಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಕೂಡ
ಆ ವಿಶ್ವ ಪರಿಸರ ದಿನಾಚರಣೆ ಸಂಬಂಧವಾಗಿ ಇವತ್ತು ಕೂಡ ನಾವು ಗಿಡವನ್ನು ನೆಟ್ಟು, ಈಗ ತಾನೇ ಜಿಲ್ಲಾ ಕಮಾಂಡರ್ ಮತ್ತು ವಿಶ್ವ ಪರಿಸರ ಪ್ರೇಮಿ ಮಾಧವ್ ಉಲ್ಲಾಲ್ ಅವರು ಹೇಳಿದ ಹಾಗೆ ನಾವೆಲ್ಲರೂ ಪ್ರತಿಯೊಂದು ಗಿಡವನ್ನು ನೆಟ್ಟು ಅದು ನಮಗೂ ನೆರಳು ಬರಬೇಕು ಮತ್ತು ಪ್ರಾಣಿಗಳಿಗೆ ಕೂಡ ಮತ್ತು ಪಕ್ಷಿಗಳು ಕೂಡ ಅದು ನೆರಳಾಗಬೇಕು. ಈಗ ತಾನೇ ಕಮಾಂಡ್ ಹೇಳಿದ್ರು, ತಾಪಮಾನ ದಿವಸದಿಂದ ದಿವಸ ಏರ್ತಾ ಇದೆ. ಈ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಮರದ ನೆರಳು ತುಂಬ ಅವಶ್ಯಕತೆ ಇದೆ ಮತ್ತು ಮಳೆ ಬರಲಿಕ್ಕೆ ಕೂಡ ಅವಶ್ಯಕತೆ ಇದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಕೋರುತ್ತೇನೆ.